ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಮೆಂಡನ್ ಅವರೇ, 2 ವರ್ಷ ಆಯಿತು ನೀವು ಶಾಸಕ ಸ್ಥಾನವನ್ನು ಕಳೆದುಕೊಂಡು, ಅಥವಾ ಶಾಸಕ ಸ್ಥಾನದ ಅವಧಿ ಮುಕ್ತಾಯ ಆಗಿ ನಿಮ್ಮದು ಮಾಜಿ ಶಾಸಕರು ಅಂತ ಅನಿಸಿದ ನಂತರ ಈ 2 ವರ್ಷದಲ್ಲಿ ಏನು ಪಾರ್ಟಿಯನ್ನು ಕಟ್ಟೋದಕ್ಕೆ ಏನು ಪ್ರಯತ್ನ ಮಾಡಬೇಕಿತ್ತು, ನನ್ನ 1855 ಮತಗಳನ್ನು ರಿಕವರಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಿತ್ತು ಮೆಂಡನ್ ಅವರು, ಅದನ್ನು ಮಾಡಲಿಲ್ಲ. ಏನೋ ಒಂದು ರೀತಿಯಲ್ಲಿ ರಾಜಕೀಯ ವಿಶ್ರಾಂತಿ ತೆಗೆದುಕೊಂಡ್ರು ಅಂತ ಅನಿಸುತ್ತೆ, ಹೌದಾ? ಆ ಥರ ಏನು ವಿಶ್ರಾಂತಿ ಮಾಡಿಲ್ಲ. ಯಾಕಂದರೆ ನಾನೀಗ ಇಷ್ಟು ಸಂಪರ್ಕದಲ್ಲಿದ್ದರಿಂದ ನಮಗೆ ಗ್ರಾಮ ಪಂಚಾಯತ್ ನಮಗೆ ಅಂದರೆ ನೀವು ಗ್ರಾಮ ಪಂಚಾಯತ್ನ ವಿಚಾರ ಹೇಳ್ತೀರಿ, ಲೋಕಸಭಾ ಚುನಾವಣೆ ವಿಚಾರ ಹೇಳ್ತೀರಿ, ಅದನ್ನೇ ನಾವು ನಿಮ್ಮ ಪಾರ್ಟಿಯ ಉಳಿದ ಲೀಡರ್ಗಳಲ್ಲಿ ಕೇಳಿದ್ರೆ ಮೆಂಡನ್ ಅವರಿಂದ ಬಂದದ್ದು ಅಂತ ಹೇಳೋದಿಲ್ಲ. ನಾನು ಟೀಮ್ ವರ್ಕ್ ಅಂತ ಹೇಳೋದು, ನಾನು ಒಬ್ಬನೇ ಅಂತ ಹೇಳೋದಿಲ್ಲ. ಅದು ನಾವು ಸಕ್ರಿಯದಲ್ಲೇ ಇದ್ದೇವೆ. ಒಂದು ಟೀಮ್ ವರ್ಕ್ ಆಗಿ ನಾವು ಕೆಲಸ ಕಾರ್ಯ ಮಾಡಿದ್ರಿಂದಾಗಿ ಆ ಥರ ಒಂದು ಬಂದಿದೆ ನಮಗೆ ಒಂದು ತಂಡವಾಗಿ. ಗೆಲುವಿಗೆ 1000 ಅಪ್ಪಂದಿರಿದ್ದಾರೆ ಅಲ್ಲ, ಎಲ್ಲರ ಪ್ರಯತ್ನ, ಅದು ಒಬ್ಬೊಬ್ಬರದ್ದೇ ಅಂತಲ್ಲ. ಈಗ ನನ್ನ ಅನಿಸಿಕೆ ಪ್ರಕಾರ ಗ್ರಾಮ ಪಂಚಾಯತ್ ಚುನಾವಣೆ ಒಂದು 50%, ಒಂದು 50% ವೈಯಕ್ತಿಕ ಪ್ರಭಾವದಿಂದ ಬರ್ತದೆ. ಒಂದು 50% ಪಕ್ಷದ ನಮ್ಮ ನಾಯಕರ ಅಥವಾ ಪಕ್ಷದ ಪ್ರಭಾವ, ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಒಬ್ಬ ದಕ್ಷ ನಾಯಕರ ಒಂದು ಇಮೇಜ್ ನಮ್ಮ ಇಡೀ ಪಕ್ಷಕ್ಕೆ ಅದು ಒಂದು ವರದಾನ ಅಂಥ ಒಂದು ಭಾವನೆಯಿಂದ ಕೂಡ ಜನರು ಇವತ್ತು ಒಂದು ವಿಶ್ವಾಸ, ತಾಳ್ಮೆಗೆಡದೆ ಮೋದಿ ಏನಾದರೂ ಒಂದು ನಮಗೆ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆಯಿಂದ ಜನರು ಇನ್ನೂ ಕೂಡ ಒಂದು ಇದರಲ್ಲಿದ್ದಾರೆ, ಕಾತರದಿಂದ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತಂತೇಳಿ ಜನರು ಪ್ರತ್ಯಕ್ಷವಾಗಿ ಕಂಡುಕೊಂಡಿದ್ದಾರೆ. ಅಷ್ಟು ಸಾಧನೆಯನ್ನು ಮಾಡಿದಂಥ ಒಬ್ಬ ನಾಯಕ ನಮಗೆ ಕಣ್ಣ ಮುಂದೆ ಇರುವಾಗ ಎಲ್ಲದಕ್ಕೂ ಸ್ವಲ್ಪ ಸಮಯಾವಕಾಶ ಕೊಡುವಂಥ ಒಂದು ಜಾಯಮಾನ ನಮ್ಮ ಜನರದ್ದು ಇದೆ, ತಾಳ್ಮೆ ಕೂಡ ಇದೆ ಅಂತ ನನ್ನ ಭಾವನೆ. ಅಂದರೆ 2 ಟರ್ಮಿಗೆ MLA ಆಗಿ ಸುಸ್ತಾಗಿತ್ತ ಮೆಂಡನ್ ಅವರಿಗೆ, ಒಂದು 2 ವರ್ಷ ರೆಸ್ಟ್ ಮಾಡೋಣ ಅಥವಾ ಒಂದು 3-4 ವರ್ಷ ರೆಸ್ಟ್ ಮಾಡೋಣ, ಈ ಮನಸ್ಥಿತಿ ಏನಾದರೂ ಬಂತ? ಅಂಥದ್ದೇನಿಲ್ಲ. ಆ್ಯಕ್ಚುಲಿ ಎಂತ ಆಗಿದೆ ಅಂದರೆ, ಈಗ ನಮ್ಮ ರಿಯಲ್ ಫ್ರೆಂಡ್ಸ್ ಯಾರು, ಅಧಿಕಾರಿಗಳು ನಮ್ಮ ಜೊತೆಗೆ ಶಾಸಕರಿದ್ದಾಗ ಹೇಗೆ, ಇದ್ದಾಗ ಹೇಗೆ, ಈ ಥರ ಎಲ್ಲ ನಮಗೆ ಒಂದು ಕಂಪ್ಯಾರಿಸನ್ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ಕಾರ್ಯಕರ್ತರು ತುಂಬ ನಾವೊಂದು ಪ್ರಾಮಾಣಿಕವಾಗಿ ಜನರನ್ನು ಬೆಳೆಸ್ಕೊಂಡು ಬಂದಿದ್ದೇವೆ, ಜನರಿಗೆ ತುಂಬ ಅವಕಾಶ ಕೊಟ್ಟಿದ್ದೇವೆ. ಎಲ್ಲ ಪಂಚಾಯತನ್ನು ಕೂಡ ನನ್ನ ಅವಧಿಯಲ್ಲಿ ಕೂಡ, ನಾನು ಹಿಂದೆ ಜಿಲ್ಲಾ ಪಂಚಾಯತಲ್ಲಿ ಕೂಡ ನಮಗೆ ಸುಮಾರು 5ರಲ್ಲಿ 4 ಜಿಲ್ಲಾ ಪಂಚಾಯತ್ ನಾನು MLA ಇದ್ದಾಗ ಬಂದಿತ್ತು. ನಾನು MLA ಆಗೋ ಮೊದಲು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಇದ್ದದ್ದು ಬರೀ ಒಂದು ಪಂಚಾಯತ್ ಇಟ್ಕೊಂಡು ನಾವು 22 ಗ್ರಾಮ ಪಂಚಾಯತ್, ಆಗ ಕ್ಷೇತ್ರ ವಿಂಗಡಣೆ ಆಗುವ ಮೊದಲು 22 ಪಂಚಾಯತಲ್ಲಿ ಒಂದು ಪಂಚಾಯತ್ ನಮ್ಮ ಹತ್ರ ರೂಲಿಂಗ್ ಇದ್ದದ್ದು. ಅಂಥ ಸಂದರ್ಭದಲ್ಲಿ ನಾನು MLA ಗೆದ್ದು ಬಂದಿದ್ದೇನೆ. ಗೆದ್ದು ಬಂದಾಗ ನನ್ನ ನೆಕ್ಸ್ಟ್ ಇಲೆಕ್ಷನ್ಗೆ ನಮಗೆ 12 ಪಂಚಾಯತ್ ಆಗ ಗೆದ್ದು ಬಂದಿತ್ತು. ಜಿಲ್ಲಾ ಪಂಚಾಯತ್ 5ರಲ್ಲಿ 4 ಬಂದಿತ್ತು. ತಾಲೂಕು ಪಂಚಾಯತ್ ಸುಮಾರು 18 ಸ್ಥಾನವರೆಗೆ ಗೆದ್ದಿದ್ದೇವೆ. ಇದೆಲ್ಲ ನನ್ನ ಜೊತೆಗೆ ಕೆಲಸ ಕಾರ್ಯ ಮಾಡಿದವರಿಗೆ ನಾವು ಕೊಟ್ಟಂಥ ಪ್ರೋತ್ಸಾಹ ಬೆಂಬಲದಿಂದ ಅವರನ್ನು ಕೂಡ ಬೆಳೆಸ್ಕೊಂಡು ಬಂದಿದೆ. ನಾನು ಒಬ್ಬನೇ ಬೆಳೆಯಲಿಲ್ಲ, ಈ ಥರವನ್ನು ಕೂಡ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಮೆಂಡನ್ ಅವರ ಸಾತ್ವಿಕ ಮನೋಭಾವ ಏನಿದೆ, ಇದೇ ಅವರಿಗೆ ಸಮಸ್ಯೆ ಅಂತ ಯಾರಾದರೂ ಒಮ್ಮೆ ಗುರುತಿಸ್ತಾರೆ. ಕೆಲವು ಸಲ ನನಗೆ ಅಂತ ರಫ್ ಅಂಡ್ ಟಫ್ ರಾಜಕಾರಣಿ ಅಲ್ಲ ಮೆಂಡನ್ ಅವರು, ಅಲ್ಲ, ಅಥವಾ ತನ್ನ ವೈಯಕ್ತಿಕ ಚರಿಷ್ಮವನ್ನು ಬೆಳೆಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿಲ್ಲ. ರಾಜಕಾರಣದಲ್ಲಿ ಹೀಗಿದ್ರೆ ಆಗತ್ತಾ? ಈಗ ಯಾರನ್ನಾದರೂ ಅದನ್ನು ಗುರುತಿಸುವಂಥ ಜನರು ಕೂಡ ಇದ್ದಾರೆ ಅಂತ ನನ್ನ ಭಾವನೆ. ಯಾಕಂದರೆ ಎಲ್ಲವನ್ನು ಈಗ ನನಗೆ ಹಿಂದೆ ಸನ್ಮಾನ್ಯ ಉಡುಪಿ ಜಿಲ್ಲಾಧಿಕಾರಿ ಆಗಿದ್ದಂಥ ಪೊನ್ನುರಾಜರವರದ್ದು ಮಾತು ಹೇಳಿದ್ರು, ಬರೀ ನನ್ನ ಎದುರು ಹೇಳಿದ್ದಲ್ಲ, ಇಡೀ ನಮ್ಮ ಒಂದು ಸಭೆಯಲ್ಲಿ ಪತ್ರಿಕೆಯವರಿದ್ದಾಗ, ನಮ್ಮ ನಾಯಕರಿದ್ದಾಗ ಹೇಳಿದರು. ಅವರು ವರ್ಗಾವಣೆ ಆಗುವಂಥ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿ ಹೋಗಿ, ಬೇರೆ ಬೇರೆ ಶಾಸಕರು ಬೇರೆ ಬೇರೆ ರೀತಿಯಲ್ಲಿ ಅವರ ವರ್ಕಿಂಗ್ ಸ್ಟೈಲಲ್ಲಿ ಕೆಲಸ ಕಾರ್ಯ ಮಾಡಿ, ಕೆಲವರು ಅಬ್ಬರದಲ್ಲಿ ಬರ್ತಾರೆ, ಸ್ವಲ್ಪ ಜೋರು ಮಾಡಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ. ಅದೇ ಕೆಲಸವನ್ನು ಲಾಲಾಜಿ ಅವರು ಸೌಮ್ಯದಿಂದ ನಮ್ಮ ನಾಯಕರನ್ನು ಅಥವಾ ನಮ್ಮ ಅಧಿಕಾರಿಗಳನ್ನು ವಿಶ್ವಾಸ ತಗೊಂಡು ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಶಾಸಕರಾಗಿದ್ದಾಗ ಓಕೆ. ಈಗ ನೀವು ಶಾಸಕರಲ್ಲ, ಈಗ ಪಾರ್ಟಿ ಕಟ್ಟಬೇಕು ಅಂತ ಆದರೆ ನಿಮ್ಮ ಪ್ರಯತ್ನಗಳು ಏನಿದಾವೆ ಅದನ್ನು ನೀವು ನಿಮ್ಮ ಅಂದರೆ ಆ ಉಳಿದವರಿಗೆ ಕಂಪೇರ್ ಮಾಡಿದರೆ ಲಾಲಾಜಿ ಅವರ ಸಾತ್ವಿಕತೆ ಏನು ಇದೆ, ಅದು ಸಮಸ್ಯೆ. ನಾನು ಅದನ್ನು ಸಮಸ್ಯೆ ಅಂತ ಅಥವಾ ಡ್ರಾಬ್ಯಾಕ್ ಅಂತ ನಾನು ತಿಳ್ಕೊಳ್ಳೋದು. ಯಾಕಂದರೆ ನಮ್ಮದು ಒಂದು ಕಾರ್ಯತಂತ್ರ ಇದೆ. ನಾವು ರಾಜಕೀಯದಲ್ಲಿ ಒಂದು 30-35 ವರ್ಷದ ಈ ಫೀಲ್ಡಲ್ಲಿದ್ದೇವೆ. 1980ರಲ್ಲಿ ನೇರವಾಗಿ BJPಯಿಂದ ಬಂದರು. ಅದರ 2-3 ವರ್ಷ ಮುಂಚೆಯೇ ಅಖಿಲ ಭಾರತ ಮಟ್ಟದಲ್ಲಿ ಜನತಾ ಪಕ್ಷ ಅಂತ ಇತ್ತು. ಆಗ ಭಾರತೀಯ ಜನತಾ ಪಾರ್ಟಿ ಕೂಡ ಜನತಾ ಪಕ್ಷ ಅದು ನೇಗಿಲು ಹೊತ್ತ ರೈತ ಚಿಹ್ನೆಯಲ್ಲಿ ಮರ್ಜಿ ಆಗಿತ್ತು. ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ದಯಾನಂದ ಕೋಟ್ಯಾನ್ರವರು ನಮ್ಮ ಕಾಪು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಾನೊಬ್ಬ ಚಿಕ್ಕ ಕಾರ್ಯಕರ್ತ, ಆಗ PUC ಮಟ್ಟದಲ್ಲಿ ಬೆಳೆದ ಕಾರ್ಯಕರ್ತನಾಗಿ ನಾನು ಫೀಲ್ಡ್ ಮಾಡಿದಂಥ ಅನುಭವ ನಾನು. ಅಂದಿನಿಂದ ಇಲ್ಲಿವರೆಗೆ ನಾನು ಇಷ್ಟವಾಗಿ ಚುನಾವಣೆ ಕೌಂಟಿಂಗ್ ಇರ್ಬೋದು, ಬೇರೆ ಬೇರೆ ಸಂದರ್ಭ ಒಂದು 25-30 ಚುನಾವಣೆಯಲ್ಲಿ ನಾನು ಕೌಂಟಿಂಗ್ ಏಜೆಂಟನಾಗಿ ಪ್ರಮುಖನಾಗಿ ನನ್ನ ಪಾತ್ರವನ್ನು ವಹಿಸಿದ್ದೆ.
ನಾನೇ ಸ್ವತಃ ಡ್ರೈವ್ ಮಾಡಿಕೊಂಡು ಚುನಾವಣಾ ಸಂದರ್ಭದಲ್ಲಿ ಓಡಾಟ ಮಾಡಿದಂಥ ಎಷ್ಟೋ ಉದಾಹರಣೆ ಇದೆ. ಈಗ ದೇವರದಾಯದಿಂದ ಡ್ರೈವರ್ಸ್ ಕೂಡ ಇದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ನಮ್ಮ ಕ್ಷೇತ್ರ ವಿಸ್ತರಣೆ ಆದಾಗ, ಕ್ಷೇತ್ರ ಸುಮಾರು 80-90 ಕಿಲೋಮೀಟರ್ ವ್ಯಾಪ್ತಿ ಇದೆ, ಹೆಜಮಾಡಿಯಿಂದ ಕುಕ್ಕೆಹಳ್ಳಿ ಪೆರಡೂರವರೆಗೆ. ಹಾಗಾಗಿ ಅನಿವಾರ್ಯವಾಗಿ ಈಗ ಸ್ವಲ್ಪ ನಮ್ಮ ವಿಸ್ತಾರ ಇದ್ದಾಗ ಎಲ್ಲ ಕಡೆ ಕವರ್ ಮಾಡಲಿಕ್ಕೆ ನಮ್ಮ ಬೇರೆ ಕಾರ್ಯಕರ್ತರು ಕೂಡ ಮೆಂಡನ್ ಅವರೇ, ಅಧಿಕಾರ ಇದ್ದಾಗ 2 ಬಾರಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಪಕ್ಷಾಂತರ ಮಾಡಿ ಬೇರೆಯವ್ರ ಜೊತೆಗಿದ್ದಾರೆ, ಅಥವಾ ಪಕ್ಷಾಂತರ ಅಲ್ಲ ವ್ಯಕ್ತಿಯಂತರ ಮಾಡಿ ಬೇರೆಯವ್ರ ಜೊತೆಗಿದ್ದಾರೆ. ಏನು ಅನ್ಸುತ್ತೆ ನಿಮಗೆ? ನಿಮ್ಮ ಹತ್ರ ಹೆಲ್ಪ್ ತೆಗೆದುಕೊಂಡವರು, ನಿಮ್ಮ ಹಿಂದೆ ಮುಂದೆ ತಿರುಗಾಡ್ತಾ ಇದ್ದಂಥವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಜನ ಗುರುತಿಸ್ತಾರೆ, ನೋಡ್ತಾರೆ. ಸಮಯ ಬಂದಾಗ ಅವ್ರಿಗೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಏನು ಅವರು ಅವರ ಇತಿಮಿತಿಯಲ್ಲಿ ಮಾಡಬೇಕು ಅದನ್ನು ಅವ್ರು ಮಾಡ್ಬೋದಾಗ, ಅದು ಗೊತ್ತಿಲ್ಲ. ಯಾಕಂದರೆ ಚುನಾವಣೆ ಬಂದಾಗಲೇ ನಮಗೆ ಒಂದು ಸತ್ವ ಪರೀಕ್ಷೆ ಇರೋದು. ಅದರ ಮೊದಲು ರಾಜಕೀಯದಲ್ಲಿ ನಾನು ಯಾವಾಗಲೂ ಒಂದು ಮಾತನ್ನು ಹೇಳುವಂಥ ಯಾವಾಗಲೂ ರೂಢಿ ಇದೆ. ನನಗೆ ಹಿರಿಯರು ಬೇರೆಯವರು ಹೇಳಿದಂದರೆ ನಾನು ನನ್ನ ಅನುಭವಕ್ಕೆ ಬಂದದ್ದನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ರಾಜಕೀಯದಲ್ಲಿ 49 ಅಂದರೆ 0 ಅಂತ ಅರ್ಥ. ರಾಜಕೀಯದಲ್ಲಿ 51 ಅಂದರೆ 100ರ ಬೆಲೆ ಬರ್ತದೆ. ಅಂದರೆ ಫಲಿತಾಂಶ ಮುಖ್ಯ ಅಂತ ಅದರ ಅರ್ಥ. ಲೈಟ್ ಕೊಟ್ಟಿದ್ದೇವೆ, ಹತ್ತಿರ ಬಂದಿದೆ, ಸ್ವಲ್ಪದಲ್ಲಿ ಹೋಯ್ತು ಅಂತ ಹೇಳಲಿಕ್ಕೆ ಮಾತ್ರ. ಅದು ನಮಗೆ ಫಲಿತಾಂಶ ಮುಖ್ಯ. ಆ ಫಲಿತಾಂಶ ಮುಖ್ಯ ಆದಾಗ ನಮ್ಮ ಹಲವಾರು ಸಮಸ್ಯೆ ಆ ಒಂದು ಫಲಿತಾಂಶ ಮೂಲಕ ಜನರಿಗೆ ನಮ್ಮ ಸೇವೆ ಮಾಡಲಿಕ್ಕೆ ಇನ್ನಷ್ಟು ನಮಗೆ ಅವಕಾಶ ಜಾಸ್ತಿ ಸಿಗ್ತದೆ. ಆ ಅವಕಾಶ ನಾವು ಸದ್ಬಳಕೆ ಮಾಡಬೇಕು ಅಷ್ಟೇ. ಸೊ ಈಗ ನನಗೆ ಅನಿಸುವಂಥದ್ದು, ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿಗಳನ್ನು ಅವರು ಬಿಟ್ಟು ಹೋದರು ಅಥವಾ ಉಳಿದವರ ಜೊತೆ ಸೇರಿಕೊಂಡ್ರು ಅಂತಾದರೆ ನಿಮ್ಮ ವೈಫಲ್ಯತೆ ಅಂತ ಅನಿಸೋದಿಲ್ವ? ನನ್ನ ಕಾರ್ಯಕರ್ತರನ್ನು, ನನ್ನ ಅಭಿಮಾನಿಗಳನ್ನು ಇಟ್ಟುಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಅಲ್ಲ, ಅಂಥದ್ದೇನು ತುಂಬ ಪರ್ಸೆಂಟೇಜ್ ಹೋದಂಥ ಘಟನೆ ಇಲ್ಲ. ಕೆಲವರು ಸ್ಥಳೀಯ ಪೊಲಿಟಿಕ್ಸ್ ಇರ್ತದೆ, ಒಂದು ಲೋಕಲ್ ಪೊಲಿಟಿಕ್ಸ್ ಅಂತ ಹೇಳ್ತೇವೆ ನಾವು. ಅಲ್ಲಿ ಕೆಲವರಿಗೆ ಮನಸ್ತಾಪ ಆಗಿ ನಮ್ಮ ಗಮನಕ್ಕೆ ಕೆಲವರು ತರ್ತಾರೆ. ನಾವು ಅವರಿಗೆ ಸಮಾಧಾನ ಹೇಳಲಿಕ್ಕೆ ಹೋದರೆ ಅವರು ಇಡೀ ಟೀಮು ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ತಾರೆ. ಅಂಥದ್ದು ಸಲ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಕೆಲವು ಕಡೆ ಅಂಥದ್ದು ಆಗಿದೆ. ಸರಿ ಮಾಡಲಿಕ್ಕೆ ಆಗುವಲ್ಲೆಲ್ಲ ಪ್ರಯತ್ನ ಮಾಡಿದೆವು. ಈಗ ನಮ್ಮಲ್ಲಿ ಎಷ್ಟು ಕೆಲವು ಬಿಟ್ಟು ಹೋಗಿದ್ದಾರೆ ಅದರ ಒಂದು 5-6 ಪಟ್ಟು ಜಾಸ್ತಿ ನಮಗೆ ಹೊರಗಿಂದ ಬಂದವರಿದ್ದಾರೆ. ಈಗ ಅದರ ಅರ್ಥ ನಾವು ಇದ್ದವರನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ನಾವು ಈಗ ಕೂಡ ಅವರ ಹತ್ರ ಸಂದೇಶ ಕೊಡೋದು ನನಗಾಗಿ ಅಲ್ಲ. ದುಡ್ಡೇನಾದ್ರೂ ಕಡಿಮೆ ಆಯ್ತಾ? ದುಡ್ಡಿಗಾಗಿ ಕೆಲಸ ಮಾಡುವವರು ನಿಮ್ಮ ಜೊತೆಗಿದ್ದಾರೆ ಹಿಂದೆ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೆಲವರದ್ದು ರಾಜಕೀಯದ ದೃಷ್ಟಿಕೋನ ಇರ್ಬೋದು. ಕೆಲವರು ಏನಾದರೂ ಬೆನಿಫಿಟ್ ತಗೊಳ್ಳಿಕ್ಕೆ ಬಂದವರು ಕೂಡ 1-2% ಇರ್ಬೋದು, ಇಲ್ಲ ಅಂತ ಇಲ್ಲ. ಕೆಲವರಿಗೆ ಅವರ ಒಂದು ನಿರೀಕ್ಷೆ ಇರ್ತದೆ. ಈಗ ನಾವು ಅಧಿಕಾರ ಬಂದಾಗ BJP ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ನಾವು ತುಂಬ ಜನರಿಗೆ ವಿರೋಧ ಪಕ್ಷದಲ್ಲಿದ್ದಾಗ ನಾವು ತಿಳ್ಕೊಂಡಿದ್ದೇವೆ. ಅದೇ ಅಧಿಕಾರ ಬಂದಾಗ ಕೆಲವೊಂದು ಕಟ್ಟುಪಾಡು ಇರ್ತದೆ. ಕಟ್ಟುಪಾಡಿದ್ದಾಗ ಬರೀ ನಾನೇ ಅಂತಲ್ಲ, ನಮ್ಮ ಹಿರಿಯ ನಾಯಕರು ಒಂದು ಮಾರ್ಗದರ್ಶನ ಗೈಡ್ಲೈನ್ ಕೊಡ್ತಾರೆ. ಈಗ ನಾನು ಉದಾಹರಣೆ ಕೊಡೋದಾದರೆ, ಹಿಂದೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಬಂದಾಗ ಕನಿಷ್ಠ 1 ವರ್ಷ ಆದರೂ ಅಧಿಕಾರಿಗಳೇ ಆ ಮಟ್ಟದಲ್ಲಿ ಇರಬೇಕು ಅವರು ಆ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ಆದರೆ ಕೆಲವು ಕಡೆ ತುಂಬ ಕಿರುಕುಳಾದಾಗ ನಮ್ಮ ಹಿರಿಯರ ಗಮನಕ್ಕೆ ತಂದರೆ ನಮ್ಮ ನಾಯಕರೇ ಅದನ್ನು ಅಂದರೆ ಆ ಗೈಡ್ಲೈನ್ ಹೇಳ್ತಾರೆ, ಈ ಥರ ಮಿನಿಮಮ್ 1 ವರ್ಷ ಅವರಿಗೆ ಒಂದು ಕಾಲಾವಕಾಶ ಇದೆ ಅಂತೇಳಿ. ನಮ್ಮ ಸ್ಥಳೀಯ ಕಾರ್ಯಕರ್ತರಿಗೆ ಅಥವಾ ಬೇರೆ ಜನರಿಗೆ ಅಥವಾ ಅಧಿಕಾರಿಗಳಿರ್ಬೋದು ಅಥವಾ ಅಂಥ ವರ್ಗಾವಣೆ ಮಾಡಲಿಕ್ಕೆ ಕೆಲವರು ಒತ್ತಡ ಇರ್ತದೆ. ಆದರೆ ನಾವು ಆ ಒಂದು ಸ್ಥಿತಿಗತಿಯನ್ನು ಹೇಳಿದರೆ ಕೆಲವರು ಅದು ಅಷ್ಟು ಇದು ಮಾಡ್ತಾ ಇಲ್ಲ. ಯಾಕಂದರೆ ಇವರಿಂದ ಆಗುವುದಿಲ್ಲ ಅಂಥೇಳಿ ಆ ಥರ ಭಾವನೆ ಬಂದವರು ಕೂಡ ಕೆಲವರು ಇದ್ದಾರೆ. ಆದರೆ ನಮ್ಮ ಪಕ್ಷದ ಒಂದು ಧೋರಣೆಯಲ್ಲಿ ನಮಗೆ ಹಿರಿಯರು ಮಾರ್ಗದರ್ಶನ ಮಾಡಿದ ಪ್ರಕಾರ ಸ್ವಲ್ಪ ತಾಳ್ಮೆಯಿಂದ ಇದನ್ನೆಲ್ಲ ವ್ಯವಹಾರ ಮಾಡಬೇಕು. ಒಮ್ಮೆ ಆತುರಪಟ್ಟು ಯಾರೋ ಹೇಳಿದ್ರು ಅಂತೇಳಿ ಒಮ್ಮೆ ಗಡಿಬಿಡಿ ಮಾಡಿಕೊಂಡು ಅದಕ್ಕಿಂತ ಮತ್ತೆ ಇನ್ನೂ ಸಮಸ್ಯೆ. ಯಾಕಂದರೆ VS ಆಚಾರ್ಯ ಮಾತು ಹೇಳ್ತಾರೆ. ಎಸ್ ಮೆಂಡನ್ ಅವರೇ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮೆಂಡನ್ ಅವರು ನಾನು ತುಂಬ ಕೆಲಸ ಮಾಡಿದ್ದೇನೆ, ಕ್ಷೇತ್ರಕ್ಕೆ ಅನುದಾನ ತಂದಿದ್ದೇನೆ ಅಂತ ಜನಗಳ ಹತ್ರ ಹೋದ್ರಿ ಚುನಾವಣೆಗೆ. ಯಾಕೆ ಸೋತ್ರಿ? ಸೋಲು ಯಾಕಾಯಿತು ನಿಮಗೆ ಅಂತ ಒಂದು ಯೋಚನೆ ಮಾಡಿದ್ದೀರಾ ನೀವು? ಒಂದು ಗೆಲುವು ಮತ್ತು ಸೋಲಿಗೆ ಒಂದು 5-6 ಕಾರಣ ಇರ್ತದೆ. ಒಂದು ಸ್ಥಳೀಯ ಕೆಲವು ಅಂದರೆ ನಿಮಗೆ ಸಾಧಕವಾಗಿತ್ತು, ಸಾಲಿಯನ್ ಅವರು JDS ನಿಂದ ನಿಂತಿದ್ರು, ಸೊ ಇಷ್ಟು ಇದ್ದರೂ ಕೂಡ ನಿಮಗೆ ಸೋಲಾಯಿತು ಅಲ್ಲ. ಅದರಲ್ಲಿ ಈಗ ರಾಜ್ಯದ ಕೆಲವರು ಹೇಳೋ ಪ್ರಕಾರ, ಯಾಕಂದರೆ ರಾಜ್ಯದಲ್ಲಿ ನಮಗೆ ನಾವು 120ಕ್ಕಿಂತ ಜಾಸ್ತಿ ಸ್ಥಾನ ಪಡ್ಕೊಂಡವರು ಬರೀ 40 ಸ್ಥಾನಕ್ಕೆ ಬಂದಾಗ ನನ್ನ ಒಬ್ಬನೇ ಅಂತಲ್ಲ, ಇಡೀ ರಾಜ್ಯದಲ್ಲೇ ಒಂದು ಸೋಲ್ತಾರೆ ಅನ್ನುವಂಥ ನಿರೀಕ್ಷೆ ಯಾರಲ್ಲೂ ಇರಲಿಲ್ಲ. ಆದರೆ ಅದು ಕೆಲಸ ಎಂತಾಗ್ತದೆ, ಒಂದು ಗಾಳಿಯಲ್ಲಿ ಒಂದು 5% ಯಾವಾಗಲೂ ವೇವರಿಂಗ್ ಓಟ್ ಇರ್ತದೆ, ತೂಗುಯ್ಯಲೆ ಓಟ್ ಇರ್ತದೆ. ಆ 5% ಕೂಡ ನಮಗೆ 5,000 ಡಿಫರೆನ್ಸ್ ಬರ್ತದೆ ಕನಿಷ್ಠ. ನಾನು ಸೋತದ್ದು 1,850. ಅಂಥದ್ದು 5% ನಮಗೆ ರಾಜ್ಯದ ಪ್ರಭಾವ, ಅದು ಬೇರೆ ಬೇರೆ ಪ್ರಭಾವ. ಅಂದ್ರೆ ಸರ್, ನಿಮಗೆ ಸಾಲಿಯಾನ್ ಅವರು JDS ನಿಂದ ನಿಂತು ಕಾಂಗ್ರೆಸ್ನ ಓಟನ್ನು ಓಡಿತಾರೆ ಅನ್ನುವಂತ ಒಂದು ಲೆಕ್ಕಾಚಾರ ಆಯ್ತು. ನಿಮ್ಗೆ ಓವರ್ ಕಾನ್ಫಿಡೆನ್ಸ್ ಅಂತ ಏನಾದ್ರೂ ಆಯ್ತಾ ಮೆಂಡನ್ ಕಾರ್ಯಕರ್ತರ? ನಾನು ಗೆದ್ದೇ ಬಿಡ್ತೀನಿ ಅಲ್ಲ, ನಾನಂತಲ್ಲ, ಕಾರ್ಯಕರ್ತರಲ್ಲಿ ಆ ಭಾವನೆ ಬಂತು. ನಾನು ಯಾಕಂದರೆ ನಾನೊಂದು 25-30 ಇಲೆಕ್ಷನ್ ಫೇಸ್ ಮಾಡಿದಂಥ ಬೇರೆ ಬೇರೆ ಇಲೆಕ್ಷನ್, ಅದು MLA MP ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಆ ಥರ ಅನುಭವದಲ್ಲಿ ನಾನು ಆ ಮಾತನ್ನು ಹೇಳ್ತಾ ಇದ್ದೆ. ಎಲ್ಲಿವರೆಗೆ ಅಂದರೆ ಹಿಂದೆ ಸುನೀಲ್ ಕುಮಾರ್ ಅವರು ಕಾರ್ಕಳದಲ್ಲಿ ಸೋತಾಗ ಅಲ್ಲಿ ಅವರ
ಆ ಕ್ಷೇತ್ರದ ಜನತೆಯ ಕಾರ್ಯಕರ್ತರ ಅನುಭವವನ್ನು ಕೂಡ ನಾನು ಇಲ್ಲಿ ಹಂಚಿಕೊಂಡಿದ್ದೆ. ಅಂದರೆ ಸೋತಾಗ ಹೇಗೆ ಗೆದ್ದಾಗ ಹೇಗೆ ಅಂತ ನೀವೆಲ್ಲ ಅಲ್ಲಿ ನೋಡಿಕೊಂಡು ಕೂಡ ಕೆಲವು ತಿಳ್ಕೊಳ್ಳುವಂಥ ಸ್ಥಿತಿ ಕೆಲವು ಇದೆ ಅಂತೇಳಿ. ಯಾಕಂದರೆ ಅಲ್ಲಿ ಕೂಡ ಸಮಸ್ಯೆ ಆದಾಗ ನಮಗೆ ಹತ್ತಿರದ ಕ್ಷೇತ್ರ ಅಲ್ಲಿಯ ಕಾರ್ಯಕರ್ತರು ನನ್ನ ಸಹಾಯ ಕೂಡ ಕೇಳಿದಂಥ ಉದಾಹರಣೆ ಇತ್ತು. ಅದೇ ಪರಿಸ್ಥಿತಿ ನಾನು ಇಲ್ಲಿ ಹೇಳಿದೆ. ಸಾಲಿಯಾನರು ಇಲ್ಲಿ JDS ಕ್ಯಾಂಡಿಡೇಟ್ ಆಗಿ ಬಂದಾಗ ನಮ್ಮ ಕಾರ್ಯಕರ್ತರು ನಾನು ಹೇಳಿದೆ, ನೀವು ಲಘುವಾಗಿ ಪರಿಗಣಿಸಿ ಓವರ್ ಕಾನ್ಫಿಡೆನ್ಸ್ ಬ್ಯಾಡ್ ಅಂತೇಳಿ ನನ್ನ ಮಾತು ಹೇಳಿದ್ದೇನೆ. ಅತಿ ವಿಶ್ವಾಸ ರಾಜಕೀಯದಲ್ಲಿ ಯಾರಿಗೂ ಇರಬಾರ್ದು, ಅದು ಒಂದು ಮಾತನ್ನು ನಾನು ನೆನಪು ಮಾಡ್ತಾ ಇದ್ದೆ. ಆದರೆ ಕೆಲವು ಕಾರ್ಯಕರ್ತರ ಜೊತೆಗೆ ಮೆಂಡನ್ ಅವರು ಕೂಡ ಲಘುವಾಗಿ ತೆಗೆದುಕೊಂಡ್ರ ಅಲ್ಲ, ನಾನು ತಗೊಂಡಿಲ್ಲ. ಕಾಪು ಜನ ನನ್ನನ್ನು ಕೈ ಬಿಡೋದಿಲ್ಲ ಈ ನಿರೀಕ್ಷೆ ಆಯ್ತಾ? ಈಗ ನೋಡಿ, ಈಗ ಅದನ್ನು ಪಿಕಪ್ ಮಾಡಲಿಕ್ಕೆ ನಮಗೆ 1 ವರ್ಷದಲ್ಲಿ ನಾವು ಮತ್ತೆ 28,000 ವಿಶೇಷವಾಗಿ ಮೋದಿಯವರ ಪ್ರಭಾವದಿಂದ ಶೋಭಾ ಕನವರು ಇಲ್ಲಿ ಬಂದು MP ನಿಂತಾಗ ನಮಗೆ ವಿದಿನ್ 1 ವರ್ಷದೊಳಗೆ ಜನರು ಮತ್ತೆ ಒಂದು ಮುಂಚಿನ ಟ್ರ್ಯಾಕಿಗಿಂತಲೂ ಶೋಭಾ ಅವರನ್ನ ಗೆಲ್ಲಿಸಿದ್ರು ಅಥವಾ 28,000 ಕಾಪಲ್ಲಿ ನಿಮ್ಮನ್ನು ಸೋಲಿಸಿದ್ರಲ್ಲ, ಅದಕ್ಕೇನ್ ಕಾರಣ? ಅದೇ ಹೇಳಿಬಹುದು, ನಾಳೆ ಒಂದು 5-6 ಕಾರಣ ಇರ್ಬೋದು. ನಿಮ್ಮವರೇ ಕೈ ಕೊಟ್ರು ಅಂತ ಹೇಳ್ತಾರೆ, ಹೌದಾ? ಕೆಲವರದ್ದು ಒಬ್ಬೊಬ್ಬರದ್ದು ಅನಿಸಿಕೆ ಇದೆ. ಅದು ಯಾರು ಏನಂತೇಳಿ ನಮಗೆ ಪೂರ್ತಿ ನಾವು ಅದನ್ನು ಅವಲೋಕನ ಮಾಡಿ ಅವರ ಮೇಲೆ ರಾಜಕೀಯ ದ್ವೇಷ ಭಾವನೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಲ್ಲ ನಾಳೆ ಅದು ಸರಿಯಾಗ್ಬೋದು. ಯಾಕಂದರೆ ಇದು ಹೊಸತೇನಲ್ಲ, ಇಂಥದ್ದು ಹಲವಾರು ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇಂಥ ಘಟನೆ ಆಗ್ತಾ ಇರ್ತದೆ. 1-2%, 5%ವರೆಗೆ ಇಂಥದ್ದು ಎಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗೂ ಆದಂಥ ಅನುಭವ ಇದೆ. ಅಂತ ಅನುಭವ ಕೆಲವು ಕಡೆ ಇರ್ಬೋದು. ಅದು ಕೆಲವರು ವೈಯಕ್ತಿಕವಾಗಿ ಮೆಂಡನ್ ಅವರಿಗೆ ತಮ್ಮ ಪಾರ್ಟಿಯಲ್ಲೇ ಸಮಸ್ಯೆ ಆಗಿದೆ ಅಂತ ಆದ್ರೆ ಏನು ಕಾರಣ? ನೀವು ದ್ವೇಷದ ರಾಜಕಾರಣ ಮಾಡಿದ್ದೀರಾ? ಕೆಲವು ಮಹತ್ವಾಕಾಂಕ್ಷಿ ರಾಜಕಾರಣಿಗಳು ಕೂಡ ಇರ್ತಾರೆ. ಈಗ ನಾನು ಬರೀ 1,500 ವೋಟಲ್ಲಿ ಹಿಂದೆ MLA ಸೋತಾಗ ಕೂಡ ನಮ್ಮ ಹತ್ರ 3-4 ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿರುವಂಥ ಒಂದು ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡಿದರು. ಅಂಥ ಸಂದರ್ಭದಲ್ಲಿ ಬಂದಾಗ ರಾಜ್ಯಕ್ಕೆ ಜಿಲ್ಲೆಗೆಲ್ಲ 3 ಹೆಸರು ಕೂಡ ಕಳಿಸುವಂಥ ಸ್ಥಿತಿ ಕೂಡ ಇತ್ತು. ಆದರೆ ಅದನ್ನು ನಾವು ತಡೆಯಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರ ಅಪೇಕ್ಷೆ ಇರ್ಬೋದು, ಅಪೇಕ್ಷೆ ವ್ಯಕ್ತಪಡಿಸೋದು ತಪ್ಪಲ್ಲ. ಕೊನೆಗೆ ಅಂತಿಮ ತೀರ್ಮಾನ ನಮ್ಮ ಕಾರ್ಯಕರ್ತರು, ಹಿರಿಯರು, ನಮ್ಮ ಪಕ್ಷದ ನಾಯಕರೆಲ್ಲ ಒಳ್ಳೆ ಯೋಗ್ಯ ತೀರ್ಮಾನ ತಗೊಳ್ತಾರೆ ಅಂತ ನಮ್ಮ ಭಾವನೆಯಿಂದ ನಾವು ಇಷ್ಟೊಂದು ಕೆಲಸ ಕಾರ್ಯ ಮಾಡಿದ್ದು. ಸೊ ಆ ಸಂದರ್ಭದಲ್ಲಿ ನಿಮಗೇನು ನಿಮ್ಮ ಪಾರ್ಟಿಯಲ್ಲಿ ಆದಂಥ ಇದನ್ನು ಸರಿ ಮಾಡಿದ್ರಾ ಅಥವಾ ಜಾಸ್ತಿ ಆಯಿತಾ ನೀವು ಈಗ XMLA ಆದ ನಂತರ? ಜಾಸ್ತಿ ಆದಂಥ ಬೆಳೀಲಿಕ್ಕೆ ನಾವು ಬಿಡಲಿಲ್ಲ. ಆದರೆ ಕೆಲವರಿಗೆ ಇನ್ನೂ ಕೂಡ ಅದು ಆ ಚೌಕಟ್ಟಿಂದ ಕೆಲವರು ಹೊರಗೆ ಬಂದ ಹಾಗೆ ಕಾಣುವುದಿಲ್ಲ ಇನ್ನೂ ಕೂಡ ಕೆಲವರು. ಅದರ ಅರ್ಥ ನಾವು ಮೊನ್ನೆ MP ಇರ್ಬೋದು, ಈ ಪಂಚಾಯತ್ ಚುನಾವಣೆಯಲ್ಲಿ ಅದನ್ನೇ ನಾವು ಒಂದು ಸೀರಿಯಸ್ ಆಗಿ ತಗೊಂಡೇ ಹೋಗಿಲ್ಲ. ನಾವು ನಮ್ಮ ಕರ್ತವ್ಯ ಮಾಡಿದೆವು. ಕರ್ತವ್ಯಕ್ಕೆ ದೇವರು ಒಳ್ಳೆ ರೀತಿ ಫಲ ಕೊಟ್ಟಿದ್ದಾರೆ ನಮಗೆ. ಮೊನ್ನೆ ಪಂಚಾಯತ್ ಇರ್ಬೋದು, MP ಇರ್ಬೋದು, ಈಗ ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್. ಮೆಂಡನ್ ಅವರೇ, ನನ್ನದೊಂದು ಪ್ರಶ್ನೆ ಇರುವಂಥದ್ದು, ಈಗ ನೀವು ಗ್ರಾಮ ಪಂಚಾಯತ್ ಚುನಾವಣೆ ಹೇಳಿದ್ರಿ, ಲೋಕಸಭಾ ಚುನಾವಣೆ ಹೇಳಿದ್ರಿ. ನಾವು ಉಳಿದ ಕ್ಷೇತ್ರಗಳಿಗೆ BJP ಸೋತಂತ ಉಳಿದ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದರೆ ಉಳಿದ ಕ್ಷೇತ್ರದಲ್ಲಿ ಸೋತಂತ ಅಭ್ಯರ್ಥಿ ಲೀಡರ್ ಆಗಿ ಕೆಲಸ ಮಾಡಿದಂಥದ್ದಿದೆ. ಈಗ ಕೃಷ್ಣ ಪಾಲೆಮಾರ್ ಅವರನ್ನು ಗಮನಿಸಿದರೆ ಅವರ ಕ್ಷೇತ್ರದಲ್ಲಿ ಅವರು ಲೀಡರ್ ಆಗಿ ಕೆಲಸ ಮಾಡಿದರು. ಪಂಚಾಯತ್ ಎಲೆಕ್ಷನ್ನ ಸಂದರ್ಭದಲ್ಲಾಗಿರ್ಬೋದು, ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಾಗಿರ್ಬೋದು. ಮೆಂಡನ್ ಅವರನ್ನು ಕಾಪುವಲ್ಲಿ ನೀವು ಲೀಡ್ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆ? ನೀವು ಸಾಮೂಹಿಕ ನಾಯಕತ್ವದ ಕತೆ ಹೇಳ್ತೀರಿ. ಅಲ್ಲ, ಸಾಮೂಹಿಕ ಅಂದರೆ ಈಗ ಅಲ್ಲಿ ಕೃಷ್ಣ ಪಾಲೆಮಾರ ಬಗ್ಗೆ ಹೇಳೋದಾದರೆ ಈಗ ಸುರತ್ಕಲ್ ಕ್ಷೇತ್ರ, ಈಗ ಅವರನ್ನು ವಾಪಸ್ ಅವರು ಕ್ಷೇತ್ರ ಅಧ್ಯಕ್ಷ ಮಾಡಿದರು. ಪುನಃ ಸಲ ಒಂದು ರಾಜ್ಯದ ಮಂತ್ರಿ ಆಗಿದ್ದವರು ಕ್ಷೇತ್ರದಲ್ಲಿ ಬೇರೆಯವರು ಅಧ್ಯಕ್ಷ ಇದ್ದರು. ನಾನು ದಕ್ಷಿಣ ಜಿಲ್ಲೆಯ BJP ಪ್ರಭಾರಿಯಾಗಿ ನನ್ನ ಅನುಭವ ಹೇಳೋದಾದರೆ ಮೊನ್ನೆ ಇತ್ತೀಚೆಗೆ ಅದು ಕೂಡ ನಮ್ಮ ಟರ್ಮಲ್ಲಿ ಚೇಂಜ್ ಆದದಲ್ಲ, ಮಧ್ಯಂತರದ ಅವಧಿಯಲ್ಲಿ ಅವರಿಗೆ ಮತ್ತೆ ಬೆಳ್ತಂಗಡಿಯಲ್ಲಿ ನೋಡಿದ್ರೆ ರಂಜನ್ ಗೌಡ ನೇತೃತ್ವದಲ್ಲಿ ಕೆಲಸ ಆಗುತ್ತೆ. ಆದರೆ ಕಾಪುವಲ್ಲಿ ಲಾಲಾಜಿ ಅವರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟುವ ಕೆಲಸ ಆಗೋದಿಲ್ಲ. ನಾನು ಹೇಳಿದೆ ಅಂದರೆ ಈಗ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರಿಗೆ ನಾನು ಹೇಳಿದಲ್ಲ, ಈಗ ಕೆಲವು ವಿಶೇಷ ಪಕ್ಷದಿಂದ ಜವಾಬ್ದಾರಿ ಕೊಟ್ಟಿರ್ತಾರೆ, ವಕ್ತಾರರಾಗಿ ಅವರೇ ಮಾತಾಡಬೇಕು ಅಂತ ಹೇಳ್ತಾರೆ. ಆ ಥರ ಎಲ್ಲ ಕೆಲವು ಮಾತಾಡೋದು ಬಿಡಿ. ಈಗ ಕಾರ್ಯಕರ್ತರ ಜೊತೆಗೆ ಒಡನಾಟ ಇಟ್ಟುಕೊಳ್ಬೇಕಾದ್ರೆ ಲೀಡರ್ ಆಗಿರಬೇಕು, ಲೀಡ್ ಮಾಡಬೇಕು ಅದನ್ನು. ಬಟ್ ಮೆಂಡನ್ ಅವರಿಗೆ ಅದನ್ನು ಕೊಡ್ತಾ ಇಲ್ಲ ಪಾರ್ಟಿ. ಅಲ್ಲ, ಅವರ ಹತ್ರ ನಾವು ಕೇಳಿ ಪಡ್ಕೊಳ್ಳೋದಲ್ಲ, ನಾವು ನಮ್ಮ ಸ್ವಂತ ಶಕ್ತಿಯ ಮೇಲೆ ಅದನ್ನು ಪಕ್ಷಕ್ಕೆ ನಾವು ದಾರಿ ಎರೆದು ನಮ್ಮ ಕೆಲಸ ಕಾರ್ಯ ಮಾಡ್ತೇವೆ. ಇನ್ನೊಬ್ಬರು ಹೇಳಿ ಮಾಡಬೇಕಂತೇನಿಲ್ಲ. ಸೋತಾಗ ಗೆದ್ದಾಗ ನಾವು ಅತಿಯಾಗಿ ಅದನ್ನು ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ. ನಮ್ಮ ಸಮಾನ ಮನಸ್ಕರರು. ಯಾಕಂದರೆ ಕೆಲಸ ಕಾರ್ಯ ಮಾಡುವಾಗ ಕಾರ್ಯಕರ್ತರಿಗೆ ನಾವು ಹುರಿದುಂಬಿಸ್ಕೊಂಡು ಕೆಲಸ ಕಾರ್ಯ ಮಾಡಿದ್ದೇವೆ. ಈಗ 29 ಪಂಚಾಯತಲ್ಲಿ 26 ಕಡೆ ಈಗ ಪಂಚಾಯತ್ ಆದಾಗ ಎಲ್ಲ ಪಂಚಾಯತ್ಗೂ ಸಂಪರ್ಕ ಭೇಟಿ ಮಾಡಿಕೊಂಡು ನಮ್ಮ ಬರೀ ಸಿಕ್ಕುವುದೇ 4-5 ದಿವಸ. ಬೆಕ್ಕಿನ ಬಿಡಾರ ಬೇರೆ ಆಗಿತ್ತು. ಮೆಂಡನ್ ಅವರು ಅವರಷ್ಟಕ್ಕೆ ಪಾಪ ಪ್ರಚಾರ ಮಾಡ್ತಾ ಹೋಗಿಲ್ಲ, ಪಾರ್ಟಿ ಬೇರೆಯದ್ದೇ ಇತ್ತು ಅನ್ನುವಂಥದ್ದೊಂದು ಅಭಿಪ್ರಾಯ. ಅಂತ ಭಾವನೆ ಏನಿಲ್ಲ. ಯಾಕಂದರೆ ನಾವು ಎಲ್ಲ ಪಂಚಾಯತ್ ಎಲ್ಲರನ್ನ ಒಂದು 4 ಪಂಚಾಯತ್ಗೆ ಒಬ್ಬೊಬ್ಬರು ಜವಾಬ್ದಾರಿ ಕೊಟ್ಟದಿದೆ. ಅಂದರೆ ನೀವು ನಿಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಿದ್ರಿ, ಬಟ್ ಪಾರ್ಟಿ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಆ ಥರ ಏನಿಲ್ಲ. ಕೆಲಸ ಕಾರ್ಯ ಮಾಡಿದಾಗ ಈಗ ಎಲ್ಲ ಪಂಚಾಯತಿಗೆ ಹೋಗಿ ಮೊನ್ನೆ ಇಲೆಕ್ಷನ್ ಹೋದಾಗ ಮತ್ತು ಚುನಾವಣೆ ಫಲಿತಾಂಶ ಬಂದಾಗ ಅಭಿನಂದನಾ ಸಭೆ ಮಾಡಿದಾಗ ಬೇರೆ ಸಂದರ್ಭ ಎಲ್ಲ ಕಾರ್ಯಕರ್ತರು ಒಂದು ಅಭಿಮಾನದಿಂದ ನಮ್ಮ ಸ್ವೀಕಾರ ಮಾಡಿದ್ದಾರೆ. ಹಾಗೇನು ದೂರ ಇಟ್ಟಂಥ ಸಂದರ್ಭ ಕಾರ್ಯಕರ್ತರು ಸರಿ, ನಾಯಕರ ಕತೆ ಏನು? ಕೆಲವು 1-2% ಇರ್ಬೋದು. ಅದು ಎಲ್ಲ ಪಕ್ಷದಲ್ಲಿದೆ, ಎಲ್ಲ ಪಾರ್ಟಿಯಿಂದ ಕೂಡ ಕೆಲಸ ಇರ್ತದೆ. ಒಲ್ಲದ ವ್ಯಕ್ತಿ ಆದ್ರ ಮೆಂಡನ್ 2 ವರ್ಷದಲ್ಲಿ ಒಲ್ಲದ ವ್ಯಕ್ತಿ.
ಕೆಲವರಿಗೆ ಮಹತ್ವಾಕಾಂಕ್ಷೆ ಇರ್ಬೋದು, ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೆಲವರದ್ದು ರಾಜಕೀಯ ಮಹತ್ವಾಕಾಂಕ್ಷೆ ತುಂಬ ಜನರಿಗೆ ಇಟ್ಕೊಂಡಿದ್ದಾರೆ ಕೆಲವರು, ಎಂತ ಮಾಡಲಿಕ್ಕೆ ಆಗ್ತದೆ? ನಾವು ಅವರನ್ನು ಅವರ ಅಪೇಕ್ಷೆಯನ್ನು ತಡೆಯಲಿಕ್ಕೆ ಆಗ್ತದೆ? ಒಂದು ಕುರ್ಚಿಗೆ ಭಾಳಷ್ಟು ಖರ್ಚೀಪುಗಳು ಬೀಳ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ನಿಮಗೆ ಅರ್ಲಿ ಅಂತ ಅನಿಸ್ಬೋದು ನಿಮಗೆ. ಬಟ್ ಚುನಾವಣಾ ರಾಜಕೀಯದಲ್ಲಿ ಈಗಾಗಲೇ ಲೆಕ್ಕಾಚಾರಗಳು ಆರಂಭ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ಮೆಂಡನ್ನವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ? ನಾನು ನಂಬಿಕೆ ಇಟ್ಕೊಂಡದ್ದು ನಮ್ಮ ನಾಯಕರ ಮೇಲೆ, ಕಾರ್ಯಕರ್ತರ ಮೇಲೆ. ಹಿಂದೆ ಕೂಡ ಕೆಲಸ ಕಾರ್ಯ ಮಾಡಿದಾಗ ನಾನು ಹೇಳಿದಲ್ಲ, ನಾನು 1,500 ಡಿಫರೆನ್ಸ್ ಸೋತಾಗ ಕೂಡ ತುಂಬ ಜನ ಅಪೇಕ್ಷಿತರು ವ್ಯಕ್ತಪಡಿಸಿದ್ದಾರೆ. ಈ ಥರ ಫಲಿತಾಂಶದಲ್ಲಿ ಕೂಡ 1,855 ಅಂದರೆ ಇಡೀ ರಾಜ್ಯದಲ್ಲಿ 120 ಕಡೆ, ಒಂದು ಕುರ್ಚಿಗೆ 4-5 ಖರ್ಚೀಪು ಕಾಯ್ತಾ ಇದೆ. ಈಗ ರಾಜ್ಯದಲ್ಲಿ 120 ಕಡೆ ಡಿಪಾಸಿಟ್ ಹೋಗಿದೆ ಕಳೆದ ಬಾರಿ ನಮ್ಮ ವಿಧಾನಸಭೆಯಲ್ಲಿ, ನಮ್ಮ MLA ಚುನಾವಣೆಯಲ್ಲಿ. ಅಂಥ ಕಡೆಯಲ್ಲಿ ಕೂಡ ಕಾರ್ಯಕರ್ತರು ನಮಗಿಂತ ಕನಿಷ್ಠ ಮತ ಪಡ್ಕೊಳ್ಳೋರಿಗೆ ಕೂಡ ಸೀಟ್ ಸಿಗ್ತಾ ಇದೆ. ಆ ಒಂದು ನಂಬಿಕೆಯಿಂದ ನಮ್ಮ ಹಿರಿಯರು ನಮ್ಮ ಮೇಲೆ ಇಟ್ಕೊಂಡಂಥ ಒಂದು ಪ್ರೀತಿ ವಿಶ್ವಾಸದಲ್ಲಿ, ಕಾರ್ಯಕರ್ತರ ಮೇಲೆ ಇಟ್ಟಂಥ ನಂಬಿಕೆಯಲ್ಲಿ ಮುಂದೆ ಕೂಡ ಒಂದು ಅವಕಾಶ ಕೊಡ್ಬೋದು ಎಂಬ ನಿರೀಕ್ಷೆ ಇಟ್ಕೊಂಡಿದ್ದೇನೆ ನಾನು. ಉಡುಪಿ ಜಿಲ್ಲೆಯ BJPಯ ಜೊತೆಗೆ ಸಮಸ್ಯೆ ಇದೆಯಾ ಅಂತ ಮೆಂಡನ್ನವರಿಗೆ? BJP ಅಧ್ಯಕ್ಷರು, BJPಯ ಉಳಿದ ನಾಯಕರ ಜೊತೆಗೆ ಸಮಸ್ಯೆ ಇದೆಯಾ ಅಂತ ಅನ್ಸುತ್ತೆ? ನಾವೇನು ಅವ್ರದ್ದು ಘರ್ಷಣೆ, ಪ್ರಾಮಾಣಿಕವಾಗಿ ಹೇಳಿ ಮೆಂಡನ್ನವರೇ, ಉಡುಪಿ ಜಿಲ್ಲೆಯ BJPಯ ಅಧ್ಯಕ್ಷರಿಂದ ಹಿಡಿದು ಉಳಿದ ನಾಯಕರು ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ? ನಾವೇನು ಅವ್ರದ್ದು ಘರ್ಷಣೆಗೆ ಹೋಗುವುದಿಲ್ಲ. ನಮ್ಮ ಇತಿಮಿತಿಯಲ್ಲಿ ಏನು ಕೆಲಸ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೇವೆ. ಮೊನ್ನೆ ಮೆಂಬರ್ಶಿಪ್ ಅಭಿಯಾನದಲ್ಲಿ ಹೇಳೋದು ನನಗೆ, ಮೆಂಬರ್ಶಿಪ್ ಅಭಿಯಾನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು 39,000 ಮೆಂಬರ್ಶಿಪ್ ಅಭಿಯಾನ ಆಗಿದೆ. ನಾನು ಕೂಡ ವೈಯಕ್ತಿಕವಾಗಿ ನಮ್ಮ ಪ್ರಯತ್ನದಲ್ಲಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅವರಿಗೆ ಹುರಿದುಂಬಿಸಿ ಮೆಂಬರ್ಶಿಪ್ ಎಲ್ಲ ಮಾಡುವಂಥ ಪ್ರಯತ್ನ ಮಾಡಿದೆ. ಈಗ ಮತ್ತೆ ಮನೆ ಸಂಪರ್ಕಕ್ಕೆ ಅಭಿಯಾನಕ್ಕೆ ಮತ್ತೆ ಹೋಗಬೇಕಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಒಂದು 15 ದಿವಸ ಅವರಿಗೆ. ಆ ಕಾರ್ಯಕ್ರಮ ಕೂಡ ಅಲ್ಲಿ ನಮಗೆ ಸಂಪರ್ಕ ಮಾಡಿ ಇದ್ದವರೆಲ್ಲ ನಾವು ಹೇಳಿ ಅದನ್ನು ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಒಂದು ಹೇಳ್ಬಿಡಿ, VS ಆಚಾರ್ಯರು ಇದ್ದ ಸಂದರ್ಭದಲ್ಲಿ ಇದ್ದಂಥ ಪಕ್ಷ ಸಂಘಟನೆ ಅಥವಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾರ್ಟಿಯನ್ನು ಕಟ್ಟುವಂಥದ್ದು ಈಗ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಉಡುಪಿಯಲ್ಲಿ? ಡಾಕ್ಟ್ರು VS ಆಚಾರ್ಯ ಒಂದು ಕಮಾಂಡಿಂಗ್ ಇರುವಂಥ ಮತ್ತು ಒಂದು ನನ್ನ ಪ್ರಕಾರ ಒಂದು ಆಲ್ರೌಂಡರ್ ಎಲ್ಲ ವಿಷಯದಲ್ಲಿ. ಅವರು ವೈಯಕ್ತಿಕವಾಗಿ ಅವರ ಶಿಷ್ಯಂದಿರು ಇದ್ದಾರೆ, ಅವ್ರಿಗೆ ಯಾಕೆ ಆಗ್ತಾ ಇಲ್ಲ? ವೈಯಕ್ತಿಕವಾಗಿ ಅವರು ಡಾಕ್ಟರ್ ಪ್ರೊಫೆಷನ್ ಆದರೂ ಕೂಡ ರಾಜಕೀಯದಲ್ಲಿ ತುಂಬ ಪಕ್ಷಭೇದ ರಹಿತವಾಗಿ ಅವರನ್ನು ಗೌರವಿಸುವಂಥವರು, ಅವರ ಅನುಭವವನ್ನು ಪಡ್ಕೊಳ್ಳುವವರು. ಪಕ್ಷದಲ್ಲಿ ಕೂಡ ಹಿಂದೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಡಾಕ್ಟರ್ VS ಆಚಾರ್ಯ ಜೊತೆಗೆ ತುಂಬ ವಿಷಯದಲ್ಲಿ ಅವರು ಚರ್ಚೆ ಮಾಡುವಂಥ ಅವಕಾಶ ಆಗಿತ್ತು. ನಮ್ಮ ಜಿಲ್ಲೆಯಲ್ಲಿ ಈಗ ನಮ್ಮ ಕಲ್ಪನೆ ಆಗಿದೆ ಅಂದರೆ ಡಾಕ್ಟರ್ VS ಆಚಾರ್ಯ ಇದ್ದಾಗ ನಮಗೆ ಒಂದು ಟೀಮ್ ವರ್ಕ್ ಆಗಿ, ಒಂದು ತಂಡವಾಗಿ, ಅದು ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಕ್ಷದ ಒಂದು ಒಳ್ಳೆಯ ಒಂದು ಚಾರ್ಮ್ ಇತ್ತು, ಒಂದು ರೀತಿಯ ಒಂದು ಪಕ್ಷಕ್ಕೆ ಬೂಸ್ಟಿಂಗ್ ಆ ರೀತಿಯಲ್ಲಿ ಆಗುವಂಥ ರೀತಿಯಲ್ಲಿ ನಮಗೆ ಎಲ್ಲ ಒಂದು ನಮಗೆ ಕಿರಿಯರಿಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ವೈಯಕ್ತಿಕವಾಗಿ ಒಬ್ಬೊಬ್ಬರದ್ದು ಪ್ರಭಾವ ಒಂದೊಂದು ರೀತಿಯಲ್ಲಿ ಇರ್ತದೆ. ಡಾಕ್ಟರ್ VS ಆಚಾರ್ಯ ಅಂತವರೊಂದು ಅದ್ವಿತೀಯ ನಾಯಕರು ನಮ್ಮ ಇಡೀ ಜಿಲ್ಲೆಗೆ ಸಿಕ್ಕಿದ್ದು ಅಥವಾ ರಾಜ್ಯಕ್ಕೆ ಸಿಕ್ಕಿದ್ದು ನಮಗಿಂದು ಪುಣ್ಯ. ನಮ್ಮ ಜಿಲ್ಲೆಯ ಮಟ್ಟಿಗೆ ಸ್ವಲ್ಪ ಅವರ ಈಗಿನ ಸಂಘಟನೆ ಎಲ್ಲೋ ಒಂದು ಕಡೆ ವ್ಯಕ್ತಿ ಕೇಂದ್ರಿತವಾಗಿ ಅಥವಾ ಅವರ ನಮಗೆ ಬೇಕಾದವರು ಅಥವಾ ನಾವು ನಮಗೆ ಬೇಕಾದವರು ಈ ರೀತಿ ಸಾಕ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಆ ಒಂದು ವಾಸನೆ ಬರ್ತಾ ಇಲ್ವಾ ನಿಮಗೆ? ಅದು ಒಬ್ಬೊಬ್ಬರದ್ದು ಅವರು ಆ ಥರ ತಿಳ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಮೆಂಡನ್ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲೊಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.